ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ ಧರ್ಮಾರ್ಥ ಕನ್ನಡಕ ವಿತರಣಾ ಕಾರ್ಯಕ್ರಮವು ಬೆಳ್ತಂಗಡಿಯ ಗುರುವಾಯನಕೆರೆಯ ನವಶಕ್ತಿ ರೆಸಿಡೆನ್ಸಿಯಲ್ಲಿ ನಡೆಯಿತು. ಇತ್ತೀಚೆಗೆ ಎಜಿ ಹಾಸ್ಪಿಟಲ್, ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಘ ಸಹಯೋಗದೊಂದಿಗೆ ಕಾರ್ಕಳ ಮಿಯಾರು ಸೈಂಟ್ ಡೊಮಿನಿಕ್ ಚರ್ಚಿನ ಸಭಾಭವನದಲ್ಲಿ ಆಯೋಜಿಸಿದ್ದ ಧರ್ಮಾರ್ಥ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿನ ಆಯ್ದ ಪರೀಕ್ಷಾರ್ಥಿಗಳಿಗೆ ಕನ್ನಡಕ ವಿತರಿಸಲಾಯಿತು. ಬಾಲಿವುಡ್ ರಂಗದ ಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ, ನಿರ್ಮಾಪಕ ಪದ್ಮಶ್ರೀ ಡಾಕ್ಟರ್ ಮಧುರ್ ಭಂಡಾರಕರ್ ಕನ್ನಡಕ ವಿತರಿಸಿ ಮಾತನಾಡಿ, ಸೇವಾ ಮನೋಭಾವದ ಚಿಂತನೆಯುಳ್ಳ ಗುಲಾಬಿ ಅಮ್ಮನ ಅಕ್ಷಿಗಳಲ್ಲಿ ದೈವಿಕ ಶಕ್ತಿಯಿತ್ತು. ಆ ಕಣ್ಣುಗಳು ಇಂದು ಸೇವೆಯ ಮೂಲಕ ಮತ್ತೊಬ್ಬರನ್ನ ದೃಷ್ಟಿಯತ್ತಗೊಳಿಸುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು. मैं शिवा की खास बात बताऊंगा कि शिवा अपनी माँ के प्रति इतना प्यार करता है कि मैंने खुद देखा है उनको. मैं शिवा का कम से कम नहीं बोलेगी 15 to 20 शॉप का मैं इनॉग्रेशन कर चुका हूँ. एंड जब भी उन माँ आती थी, बैठती थी, बहुत स्नेह, बहुत प्यार, और मैं बता नहीं सकता कि कितना अच्छा इमोशन था. और मैं ये कहूँगा शिवा आज सबके सामने, मीडिया के सामने, कि द लव, द अफेक्शन, द सक्सेस यू गॉट बिकॉज ऑफ योर मदर. एब्सोल्युटली बिकॉज ऑफ योर मदर. बिकॉज जो इनकी माँ की आँखों में एक स्नेह था, प्यार था, इट वॉज डिवाइन कम्प्लीटली. मैं जितने बार भी मिला, बहुत मैंने प्यार से अपने बच्चे की तरह शी इज टू ट्रीट अस. ಗುಲಾಬಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ತುಳು ಸಂಘ ಬರೋಡದ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ ಗುರುವಾಯನಕೆರೆ ಮಾತನಾಡಿ, ಸ್ವಸ್ಥ ಸಮಾಜಕ್ಕಾಗಿ ನಾವೆಲ್ಲರೂ ಸೇವಾ ಮನೋಭಾವದಿಂದ ಶ್ರಮಿಸುವ ಅಗತ್ಯವಿದೆ ಎಂದು ಹೇಳಿದರು. अभी आज हम बहुत अच्छा कार्यक्रम में इधर उपस्थित है. हम लोग जो ಸೊಸೈಟಿ के लिए कुछ काम करना है. ನಾವೆಲ್ಲರೂ ಸಮಾಜಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ತಮಗೆ ಎಲ್ರಿಗೂ ಆನಂದವನ್ನು ತಂದಿದೆ. ಇವತ್ತು ಶಿವ ಅವರ ತಾಯಿ ಹೆಸರಲ್ಲಿ ಈ ಸಂಸ್ಥೆಯನ್ನು ಕಳೆದ 3 ತಿಂಗಳ ಹಿಂದೆಯೇ ಸ್ಥಾಪನೆಯನ್ನು ಮಾಡಿದರು ನಾರವಿಯಲ್ಲಿ. ಎಲ್ಲರೂ ಅದರಲ್ಲಿ ಆರೋಗ್ಯ ಶಿಬಿರ ಮತ್ತು ಬೇರೆ ಬೇರೆ ತರವಾದಂಥದ್ದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಯಾಗಿ ಇವತ್ತು ಕನ್ನಡಕವನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಶುಭವಾಗಲಿ. ಹಾಗೆ ಇನ್ನು ಮುಂದೆ ಕೂಡ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟಿಂದ ಒಳ್ಳೆ ಉತ್ತಮ ಕಾರ್ಯಕ್ರಮ. ಇತ್ತೀಚೆಗೆ ಜನ್ಮಷಷ್ಠಿ ಪೂರ್ತಿ ಶಾಂತಿ ಸಂಭ್ರಮಿಸಿ ಸಾರ್ವಜನಿಕ ಸನ್ಮಾನದೊಂದಿಗೆ ಗ್ರಂಥ ಗೌರವಕ್ಕೆ ಭಾಜನರಾದ ಕಡಂದಲೆ ಸುರೇಶ್ ಭಂಡಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಎಂಪಿ ಶ್ರೀನಾಥ್ ಅವರನ್ನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಭಂಡಾರಿ ಮಹಾಮಂಡಲದ ಸ್ಥಾಪಕಾಧ್ಯಕ್ಷ ಕಡಂದಲೆ ಸುರೇಶ್ ಎಸ್ ಭಂಡಾರಿ ಮಾತನಾಡಿ, ಚಾರಿಟಿ ಅಂದಾಗ ಶಶಿಧರ್ ಶೆಟ್ಟಿ ಅವರನ್ನ ನೆನಪಿಸುವುದು ಸಹಜವಾಗಿದೆ. ಸೇವೆ ಯಾವ ರೀತಿ ಮಾಡಬೇಕು, ತಾನು ಹುಟ್ಟಿದ ಊರಿನ ಹೆಸರನ್ನ ಹೇಗೆ ಪ್ರಸಿದ್ಧಿಪಡಿಸಬೇಕು ಅನ್ನುವುದನ್ನ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಬಡಿತೇವೆ, ನೋಡುವ ನೀನು ಸತ್ರೆ ನಿನ್ನ ಹೆಣ ಯಾರು ತೆಗಿತಾರೆ ನೋಡ್ತೇವೆ, ನಾವಂತೂ ಮುಟ್ಟುವುದಿಲ್ಲ ಅಂತ ಬೈದ್ರಂತೆ. ಕೂಡಲೇ ಆ ಮನುಷ್ಯ ನಕ್ಕು ಹೇಳ್ತಾನಂತೆ, ಯಾರ ಹೆಣ? ನಾನು ಸತ್ತ ಮೇಲೆ ಅದು ನನ್ನ ಹೆಣ ಆಗುವುದು ಹೇಗೆ? ಅದು ನಿಮ್ಮ ಹೆಣ. ನಿಮ್ಮ ಕೇರಿಗೆ ರೋಗ ಬರೋದು, ನಿಮಗೆ ವಾಸನೆ ಬರೋದು, ತೆಗೆದಿದ್ರೆ ಎಲ್ಲ ರೋಗ ರುಜಿನ ಬರೋದು ನಿಮಗೆ ಅಂತೇಳಿ. ಬಂಧುಗಳೇ, ಇದರ ಅರ್ಥ ಏನಂತ ಹೇಳಿದರೆ, ನಾವು ಇಲ್ಲವೆಂದಾಗ ನಮ್ಮದೆಲ್ಲವೂ ಬೇರೆಯವರದು. ಆದ್ದರಿಂದ ನಾವಿರುವಾಗಲೇ ಇಂತಹ ಒಳ್ಳೆಯ ಚಾರಿಟಿ ಕೆಲಸಗಳನ್ನು ಮಾಡಿಕೊಡುತ್ತಾ ನಾವು ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ದೇವೋ ಅದರಿಂದ ಸ್ವಲ್ಪವನ್ನಾದರೂ ಸಮಾಜಕ್ಕೆ ಬಳಸುವಂತ ಆಗಬೇಕು. ಶಿವರಾಮಣ್ಣವರ ಹೆಸರು ಹೇಳೋದಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬನಿಗೂ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನಂತ ಹೇಳಿದರೆ, ತಾಯಿಯನ್ನು ಪ್ರೀತಿ ಮಾಡಿದರೆ ಮಗ ಎಷ್ಟು ಎತ್ತರಕ್ಕೆ ಏರ್ತಾನೆ ಎಂಬುದನ್ನು ಶಿವರಾಮ್ ಭಂಡಾರಿಯನ್ನು ನೋಡಿ ನಾವು ಕಲಿಬೇಕು. ಯಾವತ್ತೂ ಕೂಡ ನಾನು ಅವರ ಸಹವಾಸದಲ್ಲಿ ಕಳೆದ 40 ವರ್ಷಗಳಿಂದ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣೇಶ್ ಬಿ ಶಿರ್ವಾಲು, ನವಶಕ್ತಿ ರೆಸಿಡೆನ್ಸಿಯ ರಾಜೇಶ್ ಬಿ ಶೆಟ್ಟಿ, ಪತ್ರಕರ್ತ ರೋನ್ಸ್ ಬಂಟ್ವಾಳ, ಟ್ರಸ್ಟ್ನ ವಿಶ್ವಸ್ತ ಸದಸ್ಯರಾದ ಅನುಶ್ರೀ ಎಸ್ ಭಂಡಾರಿ, ಡಾಕ್ಟರ್ ಮಹೇಶ್ ಕೆ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ತಂಗಡಿ.